ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ನಾಡಿನ ಒಂದು ಪ್ರತಿಷ್ಠಿತ ಮತ್ತು ಹೆಗ್ಗಳಿಕೆಯ ಸಂಸ್ಥೆಯಾಗಿದ್ದು, ಕನ್ನಡ ಸಾಹಿತ್ಯ ಪರಿಷತ್ನ ಬಹು ನಿರೀಕ್ಷಿತ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಸೇವಕಾಂಕ್ಷಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಅಭ್ಯರ್ಥಿ ಮಾಯಣ್ಣ ಅವರು ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ತಾಲೂಕುಗಳಲ್ಲಿ ನಿರಂತರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು, ಈವರೆಗೆ 50,000 ಕಿಲೋಮೀಟರ್ನಷ್ಟು ಪ್ರಚಾರ ನಿಮಿತ್ತ ಕರ್ನಾಟಕದ ಮೂಲೆ ಮೂಲೆಗೆ ಪ್ರವಾಸ ಮಾಡಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ನ ಈ ಬಾರಿಯ ಚುನಾವಣಾ ಕಣ ಕುತೂಹಲದ ಹಂತ ತಲುಪುತ್ತಿದ್ದು, ನವೆಂಬರ್ 21ರಂದು ನಡೆಯುವ ಚುನಾವಣೆಯಲ್ಲಿ ಕರಾವಳಿ ಭಾಗದ ಮತಗಳು ನಿರ್ಣಾಯಕವಾಗಲಿವೆ. ಹಾಗಾಗಿ ಮತದಾರರು ತಮ್ಮ ಅಮೂಲ್ಯವಾದ ಮತಗಳನ್ನು ಚಲಾಯಿಸಿ ಕನ್ನಡ ಸಾಹಿತ್ಯ ಪರಿಷತ್ನ ದೊಡ್ಡ ಮಟ್ಟದ ಸೇವೆಗೆ ಅವಕಾಶ ಕೊಡಬೇಕೆಂದು ವಿನಂತಿಸಿದರು. ಪ್ರೆಸ್ ಇಸ್ ದ ಪವರ್ ಆಫ್ ನೇಷನ್ ಅಂತಾರೆ. ಈ ನಾಡಿನ ಶಕ್ತಿ, ಈ ನಾಡಿನ ಅಂಕು ಡಂಕುಗಳನ್ನು ತಿದ್ದೋದಾಗಲಿ, ಮತ್ತು ಈ ನಾಡಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗಬೇಕು, ಅದು ಸರಿದಾರಿಯಲ್ಲಿ ಹೋಗಬೇಕು ಅಂದರೆ ಪತ್ರಿಕಾ ಮಾಧ್ಯಮ ಮತ್ತು ವಾಹಿನಿ ಮಾಧ್ಯಮದ ಕೆಲಸ ಭಾಳ ದೊಡ್ಡದಿದೆ. ಹಾಗಾಗಿ ಹಿರಿಯರು ಹೇಳ್ತಾರೆ ಪ್ರೆಸ್ ಇಸ್ ದ ಪವರ್ ಆಫ್ ನೇಷನ್ ಅಂತ. ಪ್ರೀತಿಯ ಮಾಧ್ಯಮ ಮಿತ್ರರೇ, ನಾನು ಚಾಮರಾಜನಗರದಿಂದ ಬೀದರ್ವರೆಗೂ, ಕೋಲಾರದಿಂದ ಮಂಗಳೂರವರೆಗೂ ಸುತ್ತಿ, ಅಖಂಡ ಕರ್ನಾಟಕವನ್ನು ಸುತ್ತಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟೋ ಕೆಲಸವನ್ನು ಸಂಪೂರ್ಣವಾಗಿ ಮಾಡ್ತಾಯಿದ್ದೀನಿ. ಕಳೆದ 20-25 ವರ್ಷದಿಂದ ಸಾಹಿತ್ಯ ಪರಿಷತ್ ಒಡನಾಟವನ್ನು ಇಟ್ಕೊಂಡಿದ್ದೀನಿ. ಕಳೆದ 30 ವರ್ಷಗಳಿಂದ ಕನ್ನಡ ಹೋರಾಟದ ಮತ್ತು ಕನ್ನಡದ ಸಾಹಿತ್ಯ ಆಸಕ್ತರನ್ನು ಮತ್ತು ಉರಿದುಂಬಿಸುವ ಕೆಲಸವನ್ನು ಕಳೆದ 30 ವರ್ಷಗಳಿಂದ ಮಾಡ್ಕೊಂಬರ್ತಾಯಿದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಸಬಲತೆಯನ್ನು ಪಡಿಬೇಕು ಅಂದರೆ ಆರ್ಥಿಕ ಸ್ಥಿತಿ ಚೆನ್ನಾಗಿರಬೇಕು. ಈಗ ನನ್ನ ಕಾಲದಲ್ಲಿ ಆರ್ಥಿಕ ಸ್ಥಿತಿಯನ್ನು ಸಬಲತೆಗೊಳಿಸುವಂಥ ನಿಟ್ಟಿನಲ್ಲಿ ನಾನು ಆಲೋಚನೆ ಮಾಡಿಕೊಂಡು ಮುಂದೊರಟಿದ್ದೀನಿ. ಹಾಗಾಗಿ ನಾನು ತುಂಬ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅತಿ ಹೆಚ್ಚಾಗಿ ಕಟ್ಟುವಂಥ ಕೆಲಸವನ್ನು ಮಾಡ್ತೀನಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಖ್ಯಾತ ಸಾಹಿತಿ ಬೈರಮಂಗಲ ರಾಮೇಗೌಡ, ಉದ್ಯಮಿ ಗುರುಪ್ರಸಾದ್ ಕಡಂಪಾರ್ ಉಪಸ್ಥಿತರಿದ್ದರು.